ನೇಪಾಳದ ಸಿನಿಕೋಟ್ ಕೈತಲು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಪೋಯಿನ 500 ಹೆಚ್ಚು ಜನ ತಿಕ್ಕಲ್ದು ಬುರ್ದೆರ ಬಾರಿ ಬರ್ಸ ಬೊಲ್ಲೊಡ್ದವರ ಸಂಪರ್ಕ ಕಡಿದಂಡ ಕರ್ನಾಟಕಡು 200 ಸ್ವಲ್ಪ ಜನ ಉಳ್ಳೆರ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅಕ್ಲಿನ ರಕ್ಷಣೆಗಾದ ಡಿಲ್ಲಿ ಕರ್ನಾಟಕ ಭವನದ ಸ್ಥಾನಿಕ ಆಯುಕ್ತರಿಗೆ ಕೇನೊಂದೆರ ನೇಪಾಳದ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಭಾರತೊಡ್ದು 500 ಹೆಚ್ಚು ಜನ ಪೋದಿತ್ತದ ಅವೆಟ್ ಕರ್ನಾಟಕದ 200 ಸ್ವಲ್ಪ ಜನ ಉಳ್ಳೆರ ಬಾರಿ ಬರ್ಸ ಬೊಲ್ಲೊಡ್ದವ್ರ ನೇಪಾಳದ ಸಿನಿಕೋಟು ಕೈತಲ್ ಮಾತಿರ್ಲಾ ತಿಕ್ಕಲ್ದು ಬುರ್ದೆರ ಆ ಪ್ರದೇಶಡು ವಿಮಾನ ಸಂಚಾರ ಉಂಟಾದೆರ ಕೇರಳ ಮೂಲದ 55 ವರ್ಷ ಪ್ರಾಯದ ಲೀಲಾ ನಂಬೂದರಿ ಪಾಡ್ತೀರ್ದೆರ ಮಾರ್ಗ ಸಂಪರ್ಕ ಕಡಿದಂಡ ಕರ್ನಾಟಕದ ಕುಲು ಶಂಕರ್ ಚಾನೆಲ್ದ ಯಾತ್ರೆ ಹಿಡಿತದ ಮಂಡ್ಯ ಮೈಸೂರು ರಾಮನಗರದ ಕುಲು ಹೆಚ್ಚಾದುಲ್ಲೆರ ಒಣಸು ತೆಣಸದಂತೆ ಬರ್ಸ ಮೈಂದೊಡ್ದವ್ರ ಕೆಲವರಿಗೆ ಹುಷಾರಿಜ್ಜಂದೆ ಆತಂಡ ಕರಿನ 4 ದಿನೊಡ್ದಿಂಚ ಸಿನಿಕೋಟಡೆ ಹೊರಿದೆರ ನೆಟ್ಟು ರಾಜೊಡ್ದು ತಿರ್ಗಾಟకు పోయి ನಕ್ಲಿನ ರಕ್ಷಣೆಗಾದ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಡಿಲ್ಲಿ ಕರ್ನಾಟಕ ಭವನದ ಸ್ಥಾನಿಕ ಕಮಿಷನರ್ರಿಗೆ ಸೂಚನೆ ಕೊಡ್ದು ಸರಿಯಾಯಿನ ವ್ಯವಸ್ಥೆ ಮಲ್ಪರೆ ಕೇನೊಂದೆರ.